ಬಿಸಿಲಲ್ಲಿ ಓಡಾಡಿ ಮುಖ ಕುತ್ತಿಗೆ ಕೈ ಕಾಲು ಎಷ್ಟೇ ಕಪ್ಪಾಗಿದ್ರೂ ಕೂಡ ಬರೀ 5 ನಿಮಿಷದಲ್ಲಿ ಬೆಳ್ಳಗಾಗಬೇಕಾ, ಸೂಪರ್ ಗ್ಲೋ ಆಗಿ ಸಾಫ್ಟ್ ಆಗಬೇಕಾ? ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಲ್ಲ? ಇವತ್ತು ಸಂಡೇ, ನಾನು ಮತ್ತೊಂದು ಬ್ಯೂಟಿ ಟಿಪ್ಸ್ ಜೊತೆಗೆ ಬಂದಿದ್ದೇನೆ. ಏನು ಮೇಡಮ್ ಸಂಡೇ ಎಲ್ಲ ಬ್ಯೂಟಿ ಟಿಪ್ಸ್ ಮಾಡ್ತೀರಾ ಅಂತ ನೀವು ಅನ್ಕೋಬಹುದು. ಬಟ್ ಏನಂತಂದ್ರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಹಾಳಾಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿರುತ್ತೆ, ಈ ಟೈಮಲ್ಲಿ ಫಂಕ್ಷನ್ಗಳು ಕೂಡ ಜಾಸ್ತಿ, ನಾವು ಹೊರಗಡೆ ಅಡ್ಡಾಡೋದು ಜಾಸ್ತಿ, ಈ ಸೂರ್ಯನ ಸುಡು ಸುಡು ಬಿಸಿಲಿಗಿದೆಯಲ್ವ, ನಮ್ಮ ಮುಖ ಹಾಳಾಗೋದು ಜಾಸ್ತಿ. ಸೊ ಈ ಥರ ಇರುವಾಗ ಮುಖ ಅಂತಲ್ಲ, ಕೈ ಕಾಲು ಬೆನ್ನು ಮುಖ ಏನೇ ಕಪ್ಪಾಗಿದ್ರೂ ಕೂಡ, ಸನ್ಟೆನ್ ಆಗಿದ್ರೂ ಕೂಡ ಒಂದು ಅತ್ಯುತ್ತಮವಾಗಿರುವಂಥ ಮನೆಮದ್ದನ್ನು ಇವತ್ತು ಹೇಳ್ತಾ ಇದ್ದೇನೆ. ಅಂದರೆ ಬ್ಯೂಟಿ ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ, ಇದನ್ನು ನಾನು ಫಾಲೋ ಮಾಡುವಂಥದ್ದು. ಜಸ್ಟ್ ಇವಾಗಷ್ಟೇ ನಾನು ಅದನ್ನ ಅಪ್ಲೈ ಮಾಡಿ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ. ನಾನು ಅಂತಂದರೆ ಬಿಸಿಲಿಗೆ ಜಾಸ್ತಿ ಓಡಾಡಲ್ಲ, ಬಟ್ ವಾರ ಇಡೀ ಆಫೀಸಲ್ಲಿ ಇಲ್ಲಿ ಅಂತಂದಾಗ ನಾವು ಈ ಪೊಲ್ಯೂಷನ್ಗೆಲ್ಲ ಎಕ್ಸ್ಪೋಜರ್ ಆದಾಗ ಸ್ಕಿನ್ ಆಲ್ಮೋಸ್ಟ್ ನಮ್ಮದು ಡ್ಯಾಮೇಜ್ ಆಗುತ್ತೆ. ಸಂಡೇ ಒಂದ್ಸರಿ ನಾನು ಈ ಥರ ಫೇಸ್ ಪ್ಯಾಕ್ ಅಥವಾ ಏನಾದರೂ ಮಾಡ್ಕೊಂಡು ಹಚ್ಕೊಂಡು ಒಂದ್ಸರಿ ಮುಖನ ಕ್ಲೀನ್ ಮಾಡಿ ಗ್ಲೋ ಆಗೋ ಥರ ಮಾಡ್ತೀನಿ, ಬಟ್ ಚೆನ್ನಾಗಿ ಪ್ರೊಟೆಕ್ಟ್ ಆಗುತ್ತೆ. ಸೊ ಇವತ್ತೊಂದು ಇಂಥದ್ದು ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಬಿಸಿಲಿಗೆ ಓಡಾಡಿ ನಿಮ್ಮ ಮುಖ ಕೈಕಾಲು ಬೆನ್ನು ಕುತ್ತಿಗೆ ಎಲ್ಲ ಕಪ್ಪಾಗಿದ್ದರೆ ಇದನ್ನ ನೀವು ಯೂಸ್ ಮಾಡ್ಬೋದು, ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ. ಜಸ್ಟ್ ಒಂದೇ ವಾಶಿಗೆ ಅದ್ಭುತ ಅನ್ನುವಂಥ ರಿಸಲ್ಟ್ ಕೊಡುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಧರ್ಧ ನೋಡಿದರೆ ನಿಮಗೇನು ಗೊತ್ತಾಗಲ್ಲ. ಇನ್ನೊಂದು ಏನು ಅಂತಂದರೆ, ನನ್ನ ಹತ್ರ ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಈ ಟೈಮಲ್ಲಿ ನಾವು ಸನ್ಸ್ಕ್ರೀನ್ ಲೋಷನನ್ನು ಫಸ್ಟ್ ಹಚ್ಕೊಳ್ಳೋದಾ, ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಫಸ್ಟ್ ಹಚ್ಕೊಳ್ಳೋದಾ ಅಂತ. ನಾನು ಅಮ್ಮಿಸ್ ಲೈಫ್ ಸ್ಟೈಲಲ್ಲಿ ಇನ್ನೊಂದು ವಿಡಿಯೋ ಹಾಕ್ತಾ ಇದ್ದೇನೆ, ಅದರಲ್ಲಿ ಈ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸಿಂಗ್ ಕ್ರೀಮ್ ಬಗ್ಗೆ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋ ಕೂಡ ನೋಡಿ, ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೂಡ ಹಾಕ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಮನೆಯಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಸ್ಕಿನ್ನನ್ನು ಲೈಟನ್ ಮಾಡ್ಬೋದು. ಅಂದರೆ ಆ ಟ್ಯಾನ್ ಅನ್ನು ರಿಮೂವ್ ಮಾಡ್ಬೋದು, ತೆಗಿಬಹುದು. ಜಸ್ಟ್ ಒಂದೆರಡು ಸರಿ ಇದನ್ನ ನಾನು ಇವತ್ತು ಹೇಳುವಂತಹ ಮನೆ ಮದ್ದನ್ನು ಹಚ್ಚಿ ನೋಡಿ, ನಿಮ್ಗೇನೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದು ಏನಂತಂದ್ರೆ ತುಂಬ ಕಷ್ಟದ ಮನೆ ಮದ್ದು ಏನಲ್ಲ, ಅಥವಾ ತುಂಬಾನೇ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನು ಹಾಕಿ ಮಾಡುವಂಥದ್ದು. ಇದಕ್ಕೆ ನಮಗೆ ಬೇಕಾಗಿರುವುದು ಬಾಳೆಹಣ್ಣು. ನಾನು ಏಲಕ್ಕಿ ಬಾಳೆಹಣ್ಣನ್ನು ತಗೊಂಡಿದ್ದೇನೆ, ಅಥವಾ ಊರ್ ಕಡೆ ಆದ್ರೆ ಕದ್ಲಿ ಅಂತಾರಲ್ವಾ, ಆ ಥರ ಬಾಳೆಹಣ್ಣು. ಅದಾದ ನಂತರ ನಮಗೆ ಬೇಕಾಗಿರೋದು ಕಡಲೆ ಹಿಟ್ಟು. ನಿಮಗೆ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ಸ್ಕಿನ್ ಅನ್ನ ಲೈಟನ್ ಮಾಡಲಿಕ್ಕೆ ತುಂಬಾನೇ ಒಳ್ಳೇದು. ಇದರಲ್ಲಿ ತುಂಬಾ ಒಳ್ಳೊಳ್ಳೆಯ ಅಂಶಗಳಿರುತ್ತೆ, ಅಂದ್ರೆ ನಮ್ಮ ಸ್ಕಿನ್ ಅನ್ನ ವೈಟ್ ಮಾಡುವಂತ ಒಳ್ಳೊಳ್ಳೆಯ ಅಂಶಗಳಿರುತ್ತೆ. ಅದರಿಂದ ಇದು ತುಂಬಾನೇ ಒಳ್ಳೇದು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟನ್ನು ಈಗಿನಿಂದಲ್ಲ, ತುಂಬ ಹಿಂದಿನ ಕಾಲದಿಂದಲೂ ಸೌಂದರ್ಯ ಜಾಸ್ತಿ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ರು ನಮ್ಮ ಹಿರಿಯರು ಕೂಡ. ಅಂದರೆ ಅಜ್ಜ ಅಜ್ಜಿಯಂದಿರು ಕೂಡ ಯೂಸ್ ಮಾಡ್ತಾ ಇದ್ರು. ಯಾಕಂತಂದ್ರೆ ಇದರಲ್ಲಿ ತುಂಬ ಒಳ್ಳೇದು ಆ್ಯಕ್ಚುಲಿ ಸ್ಕಿನ್ನಿಗೆ. ಎಷ್ಟೇ ಕಪ್ಪಿದ್ರೂ ಕೂಡ ಕಡಲೆ ಹಿಟ್ಟಲ್ಲಿ ಹಾಕಿ ಸ್ನಾನ ಮಾಡ್ತಾ ಇದ್ರೆ, ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಮುಖ ಕೈಕಾಲು ತೊಳಿತಾ ಇದ್ರೆ ಬೆಳ್ಳಗಾಗುತ್ತೆ ಅಂತ ಹೇಳ್ತಾರೆ. ಸ್ಕಿನ್ನನ್ನು ವೈಟನ್ ಮಾಡುತ್ತೆ, ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ, ತುಂಬಾನೇ ಒಳ್ಳೇದು. ಬಾಳೆಹಣ್ಣು ಕೂಡ ಅಷ್ಟೇ ಸ್ಕಿನ್ ಅನ್ನು ಸೂದನ್ ಮಾಡಕ್ಕೆ, ಅಂದ್ರೆ ಏನಾದ್ರೂ ರ್ಯಾಷಸ್ ಇದ್ರೆ ಅದನ್ನ ತೆಗೆಯಲಿಕ್ಕೆ ತುಂಬಾನೇ ಒಳ್ಳೇದು. ಹಾಗೇನೆ ಇದು ಕೂಡ ಅಷ್ಟೇ ಸ್ಕಿನ್ ಅನ್ನ ಯಂಗ್ ಆಗಿಡ್ಲಿಕ್ಕೆ, ಈ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂತಾರಲ್ವಾ, ಅದು ಕೂಡ ಬಾಳೆಹಣ್ಣಲ್ಲಿ ತುಂಬಾ ಇರುತ್ತೆ. ಅದರಿಂದ ಬಾಳೆಹಣ್ಣಲ್ಲಿ ಕೂಡ ಸ್ಕಿನ್ ವೈಟ್ ಆಗುತ್ತೆ ಮತ್ತೆ ಸ್ಕಿನ್ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಆಗುತ್ತೆ. ಮೊಸರಿನ ಬಗ್ಗೆ ನಾನು ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊಸರು ತುಂಬಾ ಅಂತಂದ್ರೆ ತುಂಬಾ ಒಳ್ಳೇದು ನಮ್ಮ ಮುಖಕ್ಕೆ ಅಥವಾ ಚರ್ಮಕ್ಕೆ. ಏನಕ್ಕಂತಂದ್ರೆ ಮೊಸರು ಬೇರೆ ಏನು ಬೇಡ, ಸ್ಕಿನ್ ಲೈಟನ್ ಆಗಬೇಕು ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದ್ರೆ ಕಪ್ಪಾಗಿದ್ದು ಸ್ವಲ್ಪ ಬೆಳಗಾಗಬೇಕು ಅಂತಂದ್ರೆ ದಿನಾ ಒಂದು ಸ್ವಲ್ಪ ಬರೇ ಮೊಸರನ್ನ ಸ್ಕಿನ್ಗೆ ಅಥವಾ ಮುಖಕ್ಕೆ ಹಚ್ಕೊಂಡು ಬಂದರೂ ಸಾಕು, ತುಂಬಾ ಅಂತಂದ್ರೆ ತುಂಬಾ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ಇದನ್ನ ನಾನು ಖುದ್ದಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಅಂದ್ರೆ ನಾನು ಏನಂತಂದ್ರೆ ಸ್ವಲ್ಪ ಮೊಸರು ಮತ್ತೆ ಕಡಲೆ ಹಿಟ್ಟನ್ನು ಸೇರಿಸಿ ಚೂರು ಪೇಸ್ಟ್ ಮಾಡಿ ದಿನ ಹಚ್ತಾ ಇದೆ. ನಾನು ಸಮ್ಮರ್ ಸೀಸನ್ ಅಲ್ಲಿ ಇದನ್ನ ಜಾಸ್ತಿ ಮಾಡ್ತೀನಿ, ಯಾಕಂತಂದ್ರೆ ನಮಗೆ ಬೇಸಿಗೆ ಟೈಮಲ್ಲಿ ಮುಖ ಬೇಗ ಕಪ್ಪಾಗುತ್ತಲ್ವಾ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮೊಸರು ತುಂಬಾ ಒಳ್ಳೇದು ಸ್ಕಿನ್ಗೆ. ಇನ್ನೊಂದು ಏನು ಅಂತಂದ್ರೆ, ಇದು ಆಪ್ಷನ್, ಬೇಕಾದ್ರೆ ಒಂದೆರಡು ಡ್ರಾಪ್ ಅಷ್ಟು ಲಿಂಬೆ ರಸನ ಹಾಕೋಬೇಕು. ಇದು ಕೂಡ ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಏನಾದರೂ ಇನ್ಫ್ಲಮೇಷನ್ ಅಂತಾರಲ್ವ, ಅಂದ್ರೆ ನಂಜು ರ್ಯಾಷಸ್ ಉರಿಯೂತ ಈ ಥರ ಎಲ್ಲ ಇದ್ರೆ ಅದನ್ನ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಈ ಮಾರ್ಕ್ಗಳೆಲ್ಲ ಇರುತ್ತಲ್ವ, ಪಿಂಪಲ್ ಮಾರ್ಕ್, ಮೊಡವೆ ಕಲೆಗಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಕೂಡ ಲಿಂಬೆ ರಸ ಒಳ್ಳೆಯದು. ಹಾಗಂತ ತುಂಬ ಜಾಸ್ತಿ ಲಿಂಬೆ ರಸ ಹಾಕೋಬೇಡಿ. ಕೆಲವರಿಗೆ ಲಿಂಬೆ ರಸ ಹಾಕಿದರೆ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಉರಿಯೋಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಏನಾದರೂ ಆ ಥರ ಲಿಂಬೆ ರಸ ಹಾಕಿ ಏನಾದರೂ ಫೇಶಿಯಲ್ ಅಥವಾ ಫೇಸ್ ಪ್ಯಾಕ್ ಹಚ್ಚಿದಾಗ ಉರಿ ಥರ ಅನಿಸಿದ್ರೆ ನೆಕ್ಸ್ಟ್ ಮಾಡುವಾಗ ನೀವು ಲಿಂಬೆ ರಸ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಬಟ್ ಅದು ಏನು ಪ್ರಾಬ್ಲಮ್ ಆಗಲ್ಲ, ಕೆಲವರಿಗೆ ಆಗಲ್ಲ ಅಷ್ಟೇ. ನಾರ್ಮಲ್ ಆಗಿ ಒಂದೆರಡು ಡ್ರಾಪ್ ಲಿಂಬೆ ರಸ ಏನು ತೊಂದರೆ ಆಗಲ್ಲ, ಜಾಸ್ತಿ ಹಾಕೋಬೇಡಿ.
ಮೊದಲಿಗೆ ಒಂದು ಕ್ಲೀನಾಗಿರುವಂಥ ಮಿಕ್ಸಿಯನ್ನು ತಗೊಂಡು ಈ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ನಿಮಗೆ ಕೈ ಕಾಲು ಬೆನ್ನು ಕುತ್ತಿಗೆ ಭಾಗ ಎಲ್ಲದಕ್ಕೂ ಈ ಪ್ಯಾಕನ್ನು ಹಚ್ಕೋಬೇಕು ಅಂತಂದರೆ ಒಂದೆರಡು ಬಾಳೆಹಣ್ಣು ಯೂಸ್ ಮಾಡಿ. ಬರೀ ಮುಖ ಕೈ ಕಾಲಿಗೆ ಆದರೆ ಒಂದು ಸಾಕು. ನಾನು ಬೆನ್ನಿಗೆಲ್ಲ ಹಚ್ಚಲ್ಲ, ಬರೀ ಮುಖ ಮತ್ತು ಕೈಗಷ್ಟೇ ಈ ಪ್ಯಾಕನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಒಂದೆರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕೊತಾ ಇದ್ದೇನೆ. ಮೊಸರು ಇದೆಯಲ್ವಾ, ಇದು ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಆದರೆ ಮೊಸರು ಒಳ್ಳೆಯದು. ಮೊಸರಲ್ಲಿ ಸ್ಕಿನ್ನ ಮಾಯಿಶ್ಚರೈಸನ್ನು ಕಾಪಾಡುವಂಥ ಅಂಶ ಇರುತ್ತೆ. ಒಂದು ವೇಳೆ ನಿಮ್ಮದು ಏನಂತಾರೆ ಆಯಿಲ್ ಸ್ಕಿನ್ ಆದರೆ ಮೊಸರು ಬೇಡ, ಅದರ ಬದಲಾಗಿ ಹಾಲನ್ನು ಹಾಕ್ಕೊಳ್ಳಿ. ಹಾಲು ಮೊಸರು ಎರಡೂ ಇಲ್ಲ ಅಂತಂದರೆ ನೀರನ್ನು ಹಾಕೋಬಹುದು, ಏನು ತೊಂದರೆ ಇಲ್ಲ. ಲಿಂಬೆ ರಸ ಜಸ್ಟ್ ಒಂದು 2 ಡ್ರಾಪ್ ಅಷ್ಟೇ ಹಾಕ್ಕೊಂಡಿರೋದು, ನಾನು ಜಾಸ್ತಿ ಹಾಕಿಲ್ಲ. ಇದಕ್ಕೆ ಈ ಮೊಸರು ಸಾಕಾಗಿಲ್ಲ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊತಾ ಇದ್ದೇನೆ. ಇಲ್ಲದಿದ್ದರೆ ಒಂದ್ಸರಿ ಇದನ್ನ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿ ಆಮೇಲೆ ಬೇಕಾದರೆ ಮೊಸರನ್ನ ಸೇರಿಸ್ಕೊಳ್ಳಿ ದಪ್ಪ ಆಯಿತು ಅಂತಂದರೆ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊತೀವಿ ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಹೀಗೆ ಕರೆಕ್ಟ್ ಆಗಿದೆ ಇದು. ಇದನ್ನ ಒಂದು ಕ್ಲೀನ್ ಆಗಿರುವಂತಹ ಪ್ಲೇಟ್ ಅಥವಾ ಒಂದು ಬೌಲ್ಗೆ ಹಾಕೊತಾ ಇದ್ದೇನೆ. ನೋಡಿ, ಈ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನ ಮುಖಕ್ಕೆ ಮಾತ್ರ ಅಲ್ಲ, ನೀವು ಕುತ್ತಿಗೆ ಕಪ್ಪಾಗಿದ್ರೆ, ಕೈ ಕಾಲುಗಳು ಕಪ್ಪಾಗಿದ್ರೆ ಅಲ್ಲಿ ಕೂಡ ಹಚ್ಚಿ ನೀವು 10 ನಿಮಿಷ ಬಿಟ್ಟು ಅದಾದ ನಂತರ ತೊಳಿಬೋದು. ವಾರಕ್ಕೆ 2-3 ಸರ್ತಿ ಮಾಡಿದರೆ ನಿಮಗೆ ತುಂಬ ಅಂತಂದರೆ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನೊಂದು ಏನು ಅಂತಂದರೆ ಈ ಚರ್ಮ ಸುಕ್ಕುಗಟ್ಟಿರುತ್ತಲ್ವ, ನೆರಿಗೆ ಬಿದ್ದಿರುತ್ತಲ್ವ, ಅದಕ್ಕೆ ಕೂಡ ತುಂಬಾ ಒಳ್ಳೆಯದು. ಯಾಕಂತಂದರೆ ಬಾಳೆಹಣ್ಣಿನಲ್ಲಿ ಮತ್ತು ಕಡಲೆ ಹಿಟ್ಟಲ್ಲಿ ಇರ್ಬೋದು ಅಥವಾ ಈ ಲಿಂಬೆ ರಸದಲ್ಲಿ ಇರ್ಬೋದು ಈ ಸುಕ್ಕುಗಳನ್ನು ಕಮ್ಮಿ ಮಾಡುವಂತಹ ಕೂಡ ಅಂಶಗಳಿರುತ್ತೆ. ಇದನ್ನ ನಾನಿವಾಗ ನಿಮಗೆ ಹಚ್ಚಿ ತೋರಿಸ್ತೇನೆ. ಒಂದ್ಸರಿ ತೊಳೆದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಕ್ಲೀನಾಗಿ. ಈ ಫೇಸ್ ಪ್ಯಾಕ್ ಹಚ್ಚೋಕ್ಕಿಂತ ಮುಂಚೆ ಮುಖ ಮತ್ತು ಕೈಕಾಲನ್ನು ಕ್ಲೀನಾಗಿ ತೊಳೆದು ಒರೆಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ಕೈಯಿಂದ ತೆಗೆದು ಹಚ್ಕೊಳ್ಳಿ. ಮುಖಕ್ಕೆ ಕಂಪ್ಲೀಟಾಗಿ ಹಚ್ಕೊಳ್ಳಿ. ಕುತ್ತಿಗೆ ಹಾಗೆ ಕೈಗೆ ಕಾಲಿಗೆ ಕೂಡ ಒಂದು ಲೇಯರ್ ಕಂಪ್ಲೀಟಾಗಿ ಹಚ್ಚಿ ಒಂದು 10 ನಿಮಿಷ ಒಣಗಲಿಕ್ಕೆ ಬಿಡಬೇಕು. ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ವಾಶ್ ಮಾಡಬೇಕು. ಏನು ಸ್ಕ್ರಬ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಫೇಸ್ ಪ್ಯಾಕ್ ಹಚ್ಚಿ ಒಣಗಿದ ನಂತರ ತೊಳೆದುಕೊಂಡಿದ್ದೇನೆ. ಅದಾದ ನಂತರ ಅಂದರೆ ಒರೆಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ನನ್ನ ರೆಗ್ಯುಲರ್ ರುಟೀನ್ ಇದು, ಅಂದರೆ ಒಂದು ಸ್ವಲ್ಪ ಈ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೊತಾ ಇದ್ದೇನೆ. ನೀವು ಯಾವುದೇ ಫೇಸ್ ಪ್ಯಾಕ್ ಹಚ್ಚಿ ಅಥವಾ ಒಂದ್ಸರಿ ಸೋಪ್ ಹಾಕಿ ಅಥವಾ ಫೇಸ್ ಜೆಲ್ ಹಾಕಿ ಮುಖ ತೊಳೆದ ನಂತರ ಒಂದ್ಸರಿ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೊಳ್ಳಿ. ಅದಾದ ನಂತರ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿಯ ಸನ್ಸ್ಕ್ರೀನ್ ಲೋಷನ್ ಇದೆಯಲ್ವ, ಕಂಪಲ್ಸರಿ ಹಚ್ಚಲೇಬೇಕು. ಯಾಕಂತಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಡೈರೆಕ್ಟಾಗಿ ನೀವು ಮುಖಕ್ಕೆ ಯಾವ ಕ್ರೀಮ್ ಹಚ್ಕೊಳ್ಳೋದು ಎಕ್ಸ್ಪೋಜರ್ ಆದರೆ ಅಂತಂದರೆ ಮುಖ ಹಾಳಾಗುತ್ತೆ, ಸನ್ ಟ್ಯಾನ್ ಆಗುತ್ತೆ, ಮುಖ ಕಪ್ಪಾಗುತ್ತೆ. ಆದ್ದರಿಂದ ಮರೆಯದೆ ಈ ಟೈಮಲ್ಲಂತೂ ನೀವು ಹೊರಗಡೆ ಹೋಗುವಾಗ ಮುಖನ ಆದಷ್ಟು ಕ್ಲೀನ್ ಮಾಡಿ ತೊಳೆದುಕೊಂಡು ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿ ಅದರ ಮೇಲೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಂಡೇ ಹೊರಗಡೆ ಓಡಾಡಿ. ಅದರಿಂದ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗುತ್ತೆ, ಯಾವುದೇ ಮಾರ್ಕ್ ಬರಲ್ಲ, ಸನ್ ಟ್ಯಾನ್ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಮುಖ. ನೋಡಿದ್ರಲ್ವಾ ಅವಾಗಿರೋ ಮುಖಕ್ಕೂ ಇವಾಗಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಜಸ್ಟ್ ಒಂದ್ಸರಿ ನಾನು ಆ ಫೇಸ್ ಪ್ಯಾಕನ್ನು ಹಚ್ಬಿಟ್ಟು ತೊಳ್ಕೊಂಡಿದ್ದೇನೆ. ಎಷ್ಟು ಸಾಫ್ಟ್ ಫೀಲ್ ಆಗುತ್ತೆ, ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಅಂತಂದರೆ ಸೂಪರ್ ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇನ್ನೊಂದು ಸರಿ ಹೇಳ್ತಾ ಇದ್ದೇನೆ, ಆದಷ್ಟು ಈ ಟೈಮಲ್ಲಿ ನಿಮ್ಮ ಸ್ಕಿನ್ನನ್ನು ಕೇರ್ ತಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಹಾಗೆಯೇ ಹೊರಗಡೆ ಹೋಗುವಾಗ ಆದಷ್ಟು ಮುಖನ ಕವರ್ ಮಾಡಿಕೊಂಡು ಓಡಾಡಿ. ಥ್ಯಾಂಕ್ಸ್ ಎಲ್ರಿಗೂ.